ಅವರ ಪದದಳಕ್ಕೆ ಅರ್ಪಿಸಿದ್ದಾಗಿದೆ.
ಅಲ್ಲ, ನಾವು ಪುರಕ್ಕೆ ಪ್ರವೇಶಿಸಿದ ತಕ್ಷಣ ನಮಗೆ ಬಂದಂತಹ ವರ್ತಮಾನ ಕುದುರೆಯನ್ನು ಕಟ್ಟಿ ಹಾಕಿದ್ದಾಗಿದೆ ಎನ್ನುವ ರೀತಿಯಲ್ಲಿ ಕಟ್ಟಿದಂತಹ ಕುದುರೆಯನ್ನು ಬಿಚ್ಚಿಕೊಂಡು ಬಂದು ಆ ಬಳಿಕ ಎದೆಯನ್ನು ಕಟ್ಟ ಮಾಡಿ ತಮ್ಮ ಕಾಣಿಕೆಯನ್ನು ತಂದು ಮುಗಿಸಿದಂತೆ ಯಾವ ಸೀಮೆಯ ಯಾವ ರಾಯನ ಮಗನು ಏನಿದು ಒಂದು ಅರ್ಥವಾಗಲಾಗಿಯೋ ಆದ್ದರಿಂದ ಈತನು ನಿನ್ನ ಮಗನಾಗಿರಬಹುದು, ಒಪ್ಪಿಕೊಳ್ಳಯ್ಯ. ಅಯ್ಯೋ, ಇದಕ್ಕೆ ನಗಬೇಕು ಆಡಬೇಕು ಅಂತ ತಿಳಿಯಲಾಗಿದೆ. ನನಗೊಬ್ಬ ವೀರಾಧಿವೀರನಾದಂತಹ ಮಗನಿದ್ದ ಅಭಿಮನ್ಯು ಕುಮಾರ ಎಂಬುದಾಗಿ ಕುರುಕ್ಷೇತ್ರ ರಣಾಂಗಣದಲ್ಲಿ ವೀರಾಧಿವೀರನಾಗಿ ಹೋರಾಡಿ ಅಸುಬಿದ್ದವ. ಅಂತಹ ಕ್ಷತ್ರಿಯ ಕುಲ ಸಂಜಾತನಾದಂತ ಆತನಲ್ಲಿ ಹೀಗೆ ಸೋತು ಶಿರವನ್ನು ಬಾಗಿ ಕಪ್ಪವನ್ನು ತಂದೊಪ್ಪಿಸುವಂತಹ ಈತನಲ್ಲಿ ನನ್ನ ಮಗನೇ ಹೌದಾಗಿದ್ರೆ ಹುಲಿಯ ಹೊಟ್ಟೆಯಲ್ಲಿ ಹುಲಿ ಹೇಗೆ ಹುಟ್ಟಬೇಕು ನಾರಿ ಹುಟ್ಟುವುದಕ್ಕೆ ಸಾಧ್ಯವೇ? ಹುಲಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದು ಹುಲಿಯ ರೀತಿಯಲ್ಲಿ ಇರಬೇಕು. ಈತನೇನೋ ಷಂಡನಂತವಲ್ಲ. ಒಂದು ವೇಳೆ ಈತ ಹೇಳಿದಂತಹ ಚಿತ್ರಾಂಗದಲ್ಲಿ ಒಂದು ಮಗ ಹುಟ್ಟಿದ್ದು ಹೌದಾದ್ರೆ ಯಾವಾಗಲೂ ಗೆಳತಿಯರೊಡನೆ ಏನೋ ಕ್ರೀಡೆ ಆಡುವುದಕ್ಕೆ ಹೋಗಿರುವಾಗ ಗಂಧರ್ವನಿಗೆ ಹುಟ್ಟಿದಂತಹ ಹುಡುಗ
ಯಾರ ಮುಂಬದಿಯಲ್ಲಿ ನೀನು ನನ್ನನ್ನು ಮಗನಲ್ಲ ಎಂಬುದಾಗಿ ಹೇಳಿದೆಯೋ ಅವರ ಮುಂಬದಿಯಲ್ಲೇ ನನ್ನನ್ನು ನೀನು ಮಗ ಎಂಬುದಾಗಿ ಒಪ್ಪಿಕೊಳ್ಳುವಂತೆ ಮಾಡುತ್ತೇನೆ. ಎಲ್ಲ ಕರೆದುಕೊಂಡು ಬಾ ನಿನ್ನ ಮಿತ್ರ ಕೃಷ್ಣನನ್ನು. ಅವನಿಲ್ಲದ ನೀನು ದುರ್ಬಲ. ಮಂತ್ರೀಶರೇ ಯಾವ ತಪ್ಪವನ್ನು ಅವರಿಗೆ ಒದಗಿಸಿದ್ದೇವೆ ಅದನ್ನು ತ್ಯಜಿಸಿಕೊಂಡು ಹೋಗಿ.
ಏನಲ್ಲ ಏನಲ್ಲ ನಿನ್ನ ಪರಾಕ್ರಮವನ್ನು ನೋಡುವ ಮನವಿಗೆ
ಅದಕ್ಕಾಗಿ ನಿನ್ನ ಪರಾಕ್ರಮದ ಬಗ್ಗೆ ನೀನು ಅಹಂಕಾರದಿಂದ ಮಾತನಾಡುತ್ತಾ ಇದ್ದೀಯಲ್ಲ. ಅಹಂಕಾರ ಅಲ್ಲ, ಅದು ಹೆಮ್ಮೆ. ಸಾಧ್ಯವಿಲ್ಲ ಬಾಳ ಪ್ರಯಾಣಿಸು. ನಿನ್ನ ಅಹಂಕಾರವೇ ಸಾರಿ ಸಾರಿ ಹೇಳುತ್ತಾ ಇದ್ದೇನೆ. ಇದು ಅರ್ಜುನನೊಡನೆ ಹೋರಾಡಿ ಇದುವರೆಗೆ ಯಾರು ಗೆಲ್ಲುವವರಿಲ್ಲ. ಪರಸ್ಪರ ರಾಜ್ಯಗಳನ್ನು ನಾವು ಪ್ರವೇಶಿಸಿ ನಾವು ಗೆಲುವನ್ನು ಪಡೆದುಕೊಂಡವರೇ ಹೌದು. ನಿನ್ನಂತಹ ಹುಡುಗ ಯಾರ ಲೆಕ್ಕ ಹೇಳು. ಹಾಗಾಗಿ ಮರ್ಯಾದೆಯಲ್ಲಿ ಹೇಳ್ತಾ ಇದ್ದೇನೆ, ನಿನಗೆ ಕಪ್ಪ ಕೊಡುವುದಕ್ಕೆ ನಿನ್ನಲ್ಲಿ ಗತಿ ಇಲ್ಲದಿದ್ರೆ ಸುಮ್ಮನೆ ಅಪ್ಪನ ಪಟ್ಟವನ್ನು ಕೊಟ್ಟು ನೀನು ಕಪ್ಪವನ್ನು ಕೊಡಬೇಕಾಗಿಲ್ಲ. ಇದು ಭಕ್ತಿಯಿಂದ ನನ್ನನ್ನು ಏನು ಶರಣು ಬಂದಿದ್ದಾದ್ರೆ ನಿನಗೆ ನಾನು ಮನ್ನಿಸುತ್ತೇನೆ, ನಾನು ಮುಂದುವರಿದ್ದೇನೆ. ಅದಲ್ಲ ಸುಮ್ಮನೆ ಭಯದಿಂದ ಅಪ್ಪ ಅಪ್ಪ ಅಂತ ಹೇಳಿಕೊಂಡು ಬಂದು ನನ್ನನ್ನು ಓಲೈಸುವಂತಹ ಪ್ರಯತ್ನವನ್ನು ಮಾಡಬೇಡ. ಶೀಲವಂತನ ಮಗ ನೀ ಹೌದು ಅಂತಾದ್ರೆ ನನ್ನೊಡನೆ ನಾನು ಒಂದು ಶಪಥವನ್ನು ಮಾಡಿದ್ದೇನೆ. ಯಾರಿಂದ ನೀನು ನನ್ನನ್ನು ಮಗ ಅನ್ನೊಂದು ತಿರಸ್ಕರಿಸಿದೆಯೋ ಅವರ ಮುಂದೆ ನಾನು ನಿನ್ನ ಎಂಬುದಾಗಿ ನೀನು ಸಾಬೀತುಪಡಿಸುತ್ತೇನೆ. ಈ ಮಾಡಿರುವಂತಹ ಶಪಥವನ್ನು ಅದು ನಿನ್ನವರೇ ತಮ್ಮ ಕಣ್ಣುಗಳಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಅವರ ಮುಂದೆ ನೀನು ಸಾಧ್ಯವಿದ್ದರೆ ತೋರಿಸಿ ನೋಡುವ. ಅದಕ್ಕಾಗಿಯೇ ಬಂದಿದ್ದೇನೆ. ಬಾ ಮುಂದೆ. ಈತನ ಪರಿಚಯ ಸಿಗಲಿಲ್ಲ ನಿನಗೆ. ಈತ ನಿನ್ನ ಮಗ, ನೀನು ಈತನ ತಂದೆ. ಭಾವ ಒಮ್ಮೆ ಸರಿಯಾದ ಸುರನದಿಯ ಶಾಪದಲ್ಲಿ ಆಯಿತು ಪರಿಭವವು ನಿನಗೆಲ್ಲೋ ಬಿಡುಗಲು ಕರುಣಲಿ ಬಂದಿಲ್ಲ ಇದು ನದಿ ತೋರಣ ನದಿಯನು ನಿನಗೆ ಈತನ ಗುರುತು ಸಿಗದಕ್ಕೆ ಒಂದು ಬಲವಾದಂತಹ ಕಾರಣ ಉಂಟು. ಈ ಹಿಂದೆ ನೀನು ಅಶ್ವಮೇಧ ಯಾಗ ಮಾಡುವಾಗ ಮೊದಲು ನಿನ್ನ ಅಶ್ವ ಎಲ್ಲಿಗೆ ಹೋಯಿತು? ಮಾಹಿಷ್ಮತಿ ಪಟ್ಟಣಕ್ಕೆ ಹೋಯಿತಲ್ಲ. ಅಲ್ಲಿಯ ಅರಸ ನೀಲಧ್ವಜ ಮಹಾರಾಜ ಆತನು ನಿನಗೆ ಶರಣಾದರೂ ಆತನ ಮಡದಿ ಮಾತ್ರ ಆತ ಎಸಗಿದ ಕೃತ್ಯಕ್ಕೆ ಒಪ್ಪಿಗೆಯನ್ನು ನೀಡಲಿಲ್ಲ. ದೊಡ್ಡ ಪ್ರಕರಣ, ಅದೆಲ್ಲ ಬೇಕಾಗಿಲ್ಲ ಅರ್ಜುನ. ಅದರಲ್ಲಿಯೇ ವಿಷಯ ಇರುವುದು. ಹೌದು, ಆಕೆ ಮನೆ ಬಿಟ್ಟು ಹೋದಂತಹ ಕಾಲಕ್ಕೆ ಆಕೆಗೆ ಗಂಗಾ ನದಿಯನ್ನು ದಾಟಬೇಕಾದಂತಹ ಪ್ರಮೇಯ ಒದಗಿ ಬಂತು. ಹೆಣ್ಣು ಮಕ್ಕಳೆಲ್ಲ ಇದೆ, ಒಂದು ಮನೆಯಲ್ಲಿ ಜಗಳ ಮಾಡುದು, ಮನೆ ಬಿಟ್ಟು ಹೋಗುದು, ಗಂಡಂದರಿಗೆ ಹೆದರಿಕೆ
ಅರ್ಜುನ, ಹಾ. ಆಕೆ ಆ ಗಂಗಾ ನದಿಯನ್ನು ದಾಟುವಂತಹ ಪ್ರಮೇಯದಲ್ಲಿ ಒಂದು ಘೋಷಣೆಯನ್ನು ಮಾಡ್ತಾಳೆ. ಏನೆಂಬುದಾಗಿ, ಈ ಗಂಗಾ ನದಿಯ ಒಂದು ಬಿಂದು ಜಲ ನನ್ನ ಮೈಯನ್ನು ಸೋತದಂತೆ ಯಾರು ಈ ನದಿಯನ್ನು ದಾಟಿಸುತ್ತಾರೋ, ಯಾರು ನದಿಯನ್ನು ದಾಟಿಸುವಂತ ಅಂಬಿಗರಿದ್ದಾರೆ ಎನ್ನುವ ಹಾಗೆ ಹೆಚ್ಚಾಗಿ ನಾವು ಕೇಳಿದ್ದೇವೆ. ಗಂಗಾ ನದಿ ಪಾಪನಾಶಿನಿ ಎಂಬ ಹಾಗೆ. ಹೌದು. ಹಾಗೆ ಒಂದು ಜಲ ಬಿಂದು ಸೋಕಿದರೆ ಸಾಕು, ನಮ್ಮ ಪಾಪವೆಲ್ಲವೂ ಕಳೆದು ಹೋಗುತ್ತದೆ. ಅದಕ್ಕಾಗಿ ಅಂದ್ರೆ ಜನನೀ ಜಾಹ್ನವಿ ಎಂಬುದಾಗಿ ನಾವು ಸಂಬೋಧಿಸುವುದು. ಹೌದು. ಆದರೆ ಜ್ವಾಲೆ ಯಾಕೆ ಈ ರೀತಿಯಾಗಿ ಹೇಳಿದಳು ಎನ್ನುವುದು ಎಲ್ಲರಿಗೂ ಮೂಡುವಂತಹ ಪ್ರಶ್ನೆ. ಖಂಡಿತ. ಈ ಪ್ರಶ್ನೆಯನ್ನು ಗಂಗೆಯೇ ಕೇಳಿದಳು. ಆಗ ಜಾಹ್ನವಿ ಹೇಳ್ತಾಳೆ, ಹೇಗೆ ಇದು ಆಗುತ್ತದೆ, ಗಂಗೆ ಹೇಗೆ ಪರಮ ಪಾವನೆ ಆಗುತ್ತಾಳೆ, ಆಕೆಗೆ ಮಕ್ಕಳಿಲ್ಲವಲ್ಲ ಎನ್ನುವ ಹಾಗೆ. ಹೌದು. ಆಗ ಗಂಗೆ ಹೇಳ್ತಾಳೆ, ಭೀಷ್ಮ ಇದ್ದಾನಲ್ಲ, ಆ ಭೀಷ್ಮನನ್ನು ಅರ್ಜುನ ಕೊಂದಿದ್ದಾನಲ್ಲ ಎನ್ನುವ ಹಾಗೆ ಜ್ವಾಲೆ ಹೇಳ್ತಾಳೆ. ಹಾ, ಹಾ, ಹಾ. ಈಗ ಏನಾಯಿತು, ಜ್ವಾಲೆಗೆ ಕೋಪ ಬಂತು. ಮೊದಲೇ ಕೋಪದಿಂದ ಇದ್ದಾಳೆ, ಇದು ಗಂಗೆಗೆ ಕೋಪ ಆ ಗಂಗೆಗೆ ಕೋಪ ಬಂತು. ಹಾ. ಆಕೆ ಶಾಪವನ್ನೇ ಕೊಟ್ಟು ಬಿಡುತ್ತಾಳೆ. ಏನಂತ? ಯಾವ ಆತನು ನನ್ನ ಮಗನ ಸಾವಿಗೆ ಕಾರಣನಾಗುತ್ತಾನೋ ಹಾ. ಆತನಿಗೆ ಆತನ ಮಗನಿಂದಲೇ ಸಾವು ಬರಲಿ ಎನ್ನುವ ಹಾಗೆ. ಅಂದ್ರೆ ಅದು ಈಗ ಫಲಿಸಿತು. ನೋಡು, ಈಗ ನಿನಗೆ ಮದುವೆಯಾಯಿತು, ಈತನಿಂದ ನಿನಗೆ ಸೋಲಾಯಿತು. ಕ್ಷತ್ರಿಯನಾದವನಿಗೆ ಸೋಲು ಎನ್ನುವುದು ಸಾವಿಗೆ ಸಮಾನ ಅಲ್ಲವೇ ಖಂಡಿತ. ಅರ್ಜುನ? ಈಗಲಾದರೂ ಈತನನ್ನು ನಿನ್ನ ಮಗ ಎನ್ನುವ ಹಾಗೆ ಒಪ್ಪಿತು. ವಿವೇಶದ ಜನ ಯಾರು ಗೊತ್ತಾಗಲಿಲ್ಲಲ್ಲ. ಇವಳ ಗುರುತು ಸಿಗ್ಲಿಲ್ವಾ? ಹೊಸ ರಚನೆಯ, ಹೊಸ ಪಾತ್ರವ. ನೀನು ಹಿಂದೆ ಇಲ್ಲಿಗೆ ಮಣಿಪುರಕ್ಕೆ ಬಂದಿದ್ದೀಯಲ್ಲ, ತೀರ್ಥಕ್ಷೇತ್ರಕ್ಕೆ. ತೀರ್ಥಕ್ಷೇತ್ರವನ್ನು ಸಂದರ್ಶಿಸುತ್ತಾ ಈ ಮಣಿಪುರವನ್ನು ಪ್ರವೇಶಿಸಿದಾಗ ಈಕೆಯ ಪರಿಚಯ ಆಯಿತು ನಿನಗೆ. ಪರಿಚಯ ಆಗುವಾಗ ಮತ್ತೆ ನೀವು ನಗಾಡಿದ್ದು, ಮಾತನಾಡಿದ್ದು, ಮತ್ತೆ ಇನ್ನೇನೇನೋ ಆದದ್ದು. ಹಾಗೆ ಜನಿಸಿದವ ಈ ಬಬ್ರುವಾಹನ. ಅರ್ಜುನ, ನಿನ್ನ ಮೈಯನ್ನೊಮ್ಮೆ ಸವರ್ತೇನೆ ನೋಡು. ಈಗ ನಿನಗೆ ನೆನಪಾಯ್ತಾ ಹೇಳು? ಸ್ವಾಮಿ, ಎಲ್ಲವೂ ನೆನಪಾಗ್ತಾ ಇದೆ. ಹಾ ಅಂದು ಮಣಿಪುರ ನಗರಕ್ಕೆ ನಾ ಬಂದದ್ದು. ಹಾ ಈಕೆ ಹೆಸರು ಚಿತ್ರಾಂಗದೆ. ಹಾ ಹಾ. ಆಕೆಗೆ ಧರಿಸಿದಂತಹ ಕುವರ ಹಾ. ಬಬ್ರುವಾಹನ ಎಂಬುದಾಗಿ. ಹೌದು. ಎಲ್ಲ ನೆನಪಾಯಿತು ಸ್ವಾಮಿ. ಈಗ ನೆನಪಾಯ್ತಲ್ವಾ? ಇನ್ನಾದರೂ ಆತನನ್ನು ಮಗ ಎನ್ನುವ ಹಾಗೆ ಒಪ್ಪಿಕೊಳ್ಳುತ್ತೀಯಾ? ಕಾಣುವಷ್ಟು ನನಗಿಂತ ದೊಡ್ಡದಿದ್ದಾನೆ. ಆಗಲಿ, ಯಾವಾಗ ಕೂಡ ತನ್ನ ಮಗ ನನಗಿಂತ ಎತ್ತರಕ್ಕೆ ಬೆಳೆಯಬೇಕು ಅನ್ನೋದನ್ನು ಬಯಸುವವನೇ. ಹಾ. ಜಗತ್ತಿನಲ್ಲಿ ನಾನು ತಂದೆ ಬಿಟ್ಟರೆ ಬೇರೆ ಯಾರು ಹಾಗೆ ಬಯಸುತ್ತಿಲ್ಲ ಅಲ್ವೇ? ಹಾಗಾಗಿ ಈತನ ಬೆಳವಣಿಗೆ ಕಂಡು ನಾನೇ ಹೆಣ್ಣು ಮಾಡುತ್ತೇನೆ. ಹಾ. ಒಂದು ಹಾರಿ ನಾನು ಹೇಗೆ ಗೊತ್ತಿಲ್ಲ, ಮಲ್ಲ. ಬಹಳಷ್ಟು ಚೈತನ್ಯವನ್ನು ಆತ ಪ್ರದರ್ಶಿಸಿದ. ಹಾ. ಬಹಳ ಸಂತೋಷ ಆಯ್ತು, ಬಹಳ ಸಂತೋಷ ಆಯ್ತು. ಹಾ. ಹೀಗಿದ್ರೆ ಮುಂದಕ್ಕೆ ನಮ್ಮ ಅಶ್ವಮೇಧ ಯಾಗವು ಮುಂದುವರಿಯುವುದಕ್ಕಿದೆ. ಇನ್ನು ಸ್ವಲ್ಪ ಕಾಲ ಬೇಕಿದ್ರೆ ಹೆಂಡತಿಯೊಂದಿಗೆ ಕಾಲ ಕಳಿ. ಆಗಲಿ. ಆದರೆ ಹೆಚ್ಚು ಹತ್ತಿರ ಹೋಗಬೇಡ, ಯಾಕಂದ್ರೆ ನೀನು ವ್ರತದಲ್ಲಿ ಇದ್ದಿ. 1 ವರ್ಷ ಆಗಿಲ್ಲ ಇನ್ನು ಕೂಡ. ಎಲ್ಲ ಸ್ವಾಮಿ ನೀವೇ ಹೇಳುವುದು. ಹಾ. ಪ್ರಶ್ನೆ ನಿಮ್ಮದು, ಉತ್ತರವು ನಿಮ್ಮದೇ. ಆಗಲಿ, ಮನವಿ ಮಾಡಿ ನಿನ್ನನ್ನು ನಾನು ಅನುಗ್ರಹಿಸಿದ್ದೇನೆ. ಅದೇ ರೀತಿಯಲ್ಲಿ ಬಬ್ರುವಾಹನ ಸ್ವಾಮಿಯ ಹೇಳಿಕೆಯ ಪ್ರಕಾರ, ಅನುಜ್ಞೆಯ ಪ್ರಕಾರ ನೀನು ತಪ್ಪ ಕಾಣಿಕೆಯನ್ನು ಹಾ. ಅವನು ನಮ್ಮೊಂದಿಗೆ ಬರ್ತಾನೆ. ಖಂಡಿತವಾಗಿ ನಮ್ಮೊಂದಿಗೆ ಸೇರ್ಕೊಳ್ತೀಯಲ್ಲ? ಬರ್ತೀಯಲ್ಲ? ಹೌದು. ಹಾಗಿದ್ರೆ ನಮ್ಮ ಈ ಮುಂದಿನ ಪ್ರಯಾಣದಲ್ಲಿ ನಿನಗೆ ಯಾವ ಯಾವುದು ಅವಕಾಶ ಬೇಕೋ ಎಲ್ಲವನ್ನು ಕೂಡ ನಾವು ಕೊಡುವ. ಹಾಗಾಗಿ ನಮ್ಮೊಂದಿಗೆ ಸೇರಿಕೋ ಸ್ವಾಮಿ. ಅರ್ಜುನ, ನಾವಿನ್ನು ಮುಂದುವರಿಯಬೇಕಾಗಿದೆ.
ಅಧಿಪನಾರು ಎಂಬುದಾಗಿ ಕೇಳಿದರೆ ವೀರ ಆದಂತಹ ವೀರವರ್ಮ ಎಂಬುದಾಗಿ ಲೋಕ ಕೊಂಡಾಡುತ್ತಾ ಇದೆ. ಈ ನಮ್ಮ ಸಾಮ್ರಾಜ್ಯದಲ್ಲಿ